ಬಂಟ್ವಾಳ ತಾಲೂಕಿನ ಸರ್ಕಾರಿ ಕಚೇರಿಗಳ ಸೇವಾ ಕೇಂದ್ರಗಳಲ್ಲಿ ಸಾರ್ವಜನಿಕರಿಂದ ಸ್ವೀಕರಿಸುವ ಶುಲ್ಕದ ಬಗ್ಗೆ ಸರಿಯಾದ ಸೂಚನಾ ಫಲಕವನ್ನು ಹಾಕುವಂತೆ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಬೀಸರೋಡಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ಅವರು ಈ ಆದೇಶ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡುವ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಪಡೆಯಲು ಬಂಟ್ವಾಳದ ಸೈಬರ್ ಕೇಂದ್ರವೊಂದರಲ್ಲಿ ದುಬಾರಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ 30 ರೂಪಾಯಿಗೆ ಆಯುಷ್ಮಾನ್ ಕಾರ್ಡ್ ಪಡೆಯಬಹುದಾಗಿದ್ದರೆ ಬಂಟ್ವಾಳದ ಕೆಲ ಸೈಬರ್ ಕೇಂದ್ರದಲ್ಲಿ 100 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ. ಈ ಬಗ್ಗೆ ಪ್ರಶ್ನಿಸಿದರೆ ನಿಮಗೆ ಎಲ್ಲಿ ಕಡಿಮೆ ದರದಲ್ಲಿ ಮಾಡಿಕೊಡುತ್ತಾರೋ ಅಲ್ಲಿಗೆ ಹೋಗಿ ಎನ್ನುವ ಉಡಾಫಿಯ ಉತ್ತರವನ್ನು ಸೈಬರ್ ಕೇಂದ್ರದವರು ನೀಡುತ್ತಾರೆ ಎಂದು ದಲಿತ ಮುಖಂಡ ವಿಶ್ವನಾಥ ಚೆಂತಿಮಾರ್ ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ರಶ್ಮಿ ಎಸ್ಆರ್, ಸರ್ಕಾರಿ ಸೇವಾ ಕೇಂದ್ರಗಳಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸುವ ಶುಲ್ಕದ ಸೂಚನಾ ಫಲಕವನ್ನು ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಅಳವಡಿಸುವಂತೆ ಸೂಚಿಸಿದರು. ನಾವೇನ್ ಮಾಡಿದ್ದೇವೆ, ಇಡೀ ಪಟ್ಟಿಯನ್ನು ಡಿಸಿ ಆಫೀಸಿಂದ ನಮ್ಮ ಭೂಮಿ ಇಲ್ಲಿಂದ ಕೋಶದಿಂದ ತರಿಸಿ ಯಾರನ್ನಿದೆ ಅದನ್ನೆಲ್ಲ BSಗೆ ಕಳಿಸಿದೆ. ಸೊ BS ಅವರು ಆ ಸಂಬಂಧಪಟ್ಟ ವ್ಯಕ್ತಿ ಹತ್ರ ಮಾತಾಡಿ ಒಂದು ವೇಳೆ ಅವರ ಒಪ್ಪಿಗೆ ತಿದ್ದುಪಡಿ ಮಾಡಿ, ಅದು ಹೆಸರು ಹಾಗಿಲ್ಲ, ನಮ್ಮ ಹೆಸರು ಹೀಗಿರ್ಬೇಕಂತ ಅವರು ಒಪ್ಪಿಗೆ ಕೊಟ್ಟರೆ ನಾವು ತಿದ್ದುಪಡಿ ಕಾರ್ಯವನ್ನು ಮಾಡ್ತೇವೆ. ಈಗ ನಾನು ಸುಮೋಟವಾಗಿ ಎಲ್ಲ ತೆಗೆದು ಬಿಟ್ರೆ ತೊಂದರೆ. ಈ ಸಂದರ್ಭ ಪ್ರತಿಕ್ರಿಯಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ದೀಪಾ ಪ್ರಭು, ವಿಶ್ವನಾಥ ಚೆಂತಿಮಾರ್ ಅವರ ದೂರಿನ ಹಿನ್ನೆಲೆಯಲ್ಲಿ ಸೈಬರ್ ಕೇಂದ್ರದಲ್ಲಿ ಹೆಚ್ಚುವರಿ ಶುಲ್ಕ ವಸೂಲು ಮಾಡುವ ಬಗ್ಗೆ ಇಲಾಖೆಯ ಮೇಲಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಅರಣ್ಯ ಇಲಾಖೆಯ ವತಿಯಿಂದ ವಿತರಿಸಲಾಗಿರುವ ಗ್ಯಾಸ್ ಸಿಲಿಂಡರ್ಗಳಿಗೆ ಗ್ಯಾಸ್ ಏಜೆನ್ಸಿಯವರು ಹೆಚ್ಚುವರಿಯಾಗಿ 100 ರೂಪಾಯಿ ಹಣ ಪಡೆಯುತ್ತಿದ್ದಾರೆ. ಇದು ಹಣ ದೋಚುವ ದಂಧೆ ಎಂದು ವಿಶ್ವನಾಥ ಚೆಂತಿಮಾರ್ ಆರೋಪಿಸಿದರು. ಅದಕ್ಕೆ ಪರವಾಗಿ ನಾನು ಒಂದು ಧನ್ಯವಾದ ಕೊಡ್ತೇನೆ ನಿಮಗೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿ, ಆಗ ನೀವು ಒಳ್ಳೆ ಗೌರವನ ಮುಖ್ಯ ಕೊಡ್ತೀರಿ. ನಾನಿವರ ಅಭಿವೃದ್ಧಿ ಹೋಗಿದ್ದೆ, ನಮ್ಮ ಮುಖಸ ಸರಿಯಾಗಿ ನೋಡಿಲ್ಲ, ನನಗೆ ಅದರ ಬಹಳ ಬೇಜಾರಾಗಿದೆ. ಈಗ ನೀವು ಹೇಳಿದ ಸಮಸ್ಯೆ ಆ ಒಂದು ಇಶ್ಯೂಗೆ ಸಂಬಂಧಪಟ್ಟದ್ದು, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವ್ರು ಮಾಡಿರೋದು ಕಾನೂನು ಪ್ರಕಾರವಾಗಿತ್ತು, ಹಿಯರಿಂಗ್ ಮಾಡೋಗಿ ಇಂಥ ಸಮಯದಲ್ಲಿ ಕಚೇರಿಗೆ ಹೋಗುವಾಗ ನನ್ನ ಪ್ರಕಾರ ಎಲ್ಲರೂ ಸ್ವಾಗತಿಸಿ. ಈ ಸಂದರ್ಭ ವೇದಿಕೆಯಲ್ಲಿ ರಾಜಣ್ಣ, ಸಮಾಜ ಕಲ್ಯಾಣಾಧಿಕಾರಿ ಜಯಶ್ರೀ, ಗಂಗಾಧರ ಮಿತ್ತಪರಿ, ಪದ್ಮನಾಭ ನರಿಂಗಣ, ಸತೀಶ್ ಅರಳ ಮೊದಲಾದವರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.